ಪ್ರಾರಂಭ. ಹಬ್ಬಗಳ ಸಾಲೇ ಸಾಲು. ಶ್ರಾವಣದ 2ನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬವೇ ಒಂದು ಬಹುದೊಡ್ಡ ವಿಶೇಷ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಎಂದು ದೇವಿಯನ್ನು ಪರಿಪರಿಯಾಗಿ ಸ್ತುತಿಸುತ್ತಾ ಆರತಿ ಬೆಳಗಿರೆ ನಾರಿಯರು ಎಂದು ಹಾಡುತ್ತಾ ಧನ್ಯತಾ ಭಾವ ತುಂಬಿಕೊಳ್ಳುವ ಹೆಂಗಸರಿಗೆ ಸಡಗರವೋ ಸಡಗರ ಎಂದು ಹೇಳುತ್ತಾ ಕ್ಷೇತ್ರದ ಆದಿದೇವತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆದಂತಹ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ಹಾಗೂ ಪರಿವಾರ ದೈವ ದೇವರುಗಳನ್ನು ಸ್ಮರಿಸುತ್ತಾ ಕಿನ್ಯ ಕೇಶವ ಶಿಶು ಮಂದಿರದ ಮಾತೃಮಂಡಳಿಯ ವತಿಯಿಂದ ಜರುಗುವ ಈ ವರ್ಷದ ವರಮಹಾಲಕ್ಷ್ಮಿ ವೃತಾಚರಣೆಯ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸ್ವರ್ಗೀಯ ಶ್ರೀಮತಿ ಸತ್ಯಾವತಿ ವಿಶ್ವನಾಥ ಮಾರ್ಲರ ಸಭಾಂಗಣದಲ್ಲಿ ನೆರೆದಂತಹ ಭಕ್ತಿ ಮಹಾಶ್ರಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹಾಗೂ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸುತ್ತಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಅತಿಥಿ ಅಭ್ಯಾಗತರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ ದೇವರ ಅನುಗ್ರಹ ಅತ್ಯಗತ್ಯ. ಹಾಗಾಗಿ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಮೊದಲ ಹೆಜ್ಜೆ ಇಡುವ ಈ ಸಂದರ್ಭದಲ್ಲಿ ನಮ್ಮ ಮಾತೃಮಂಡಳಿಯ ಹಿರಿಯ ಸದಸ್ಯೆಯಾದ ಶ್ರೀಮತಿ ರಾಜೇಶ್ವರಿ ಪಿಲಿಕೂರು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ನಿಟಿಲ ನೇತ್ರ ನಿದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಕಿತ ಕೋಮಲಾಂಗನಿ ಕರ್ಣಕುಂಡಲಧಾರಣಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕಯನ್ನು ಹಾಡಿದ ನಿಮಗೆ ವಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತರಿಗೂ ಸ್ವಾಗತವನ್ನು ಬಯಸಬೇಕಾಗಿ ಕೇಶವ ಶಿಶು ಮಂದಿರ ಮಾತೃಮಂಡಳಿಯ ಸದಸ್ಯೆ ಹಾಗೂ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯಾದ ಶ್ರೀಮತಿ ನಯನ ಪಾರ್ಥಸಾರಥಿ ಕಿನ್ಯ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಕ್ಷೇತ್ರದ ದೇವತೆ ದುರ್ಗಾ ಪರಮೇಶ್ವರನ್ನು ಸ್ಮರಿಸುತ್ತಾ ಗ್ರಾಮದ ಎಲ್ಲ ದೈವದೇವರುಗಳನ್ನು ವಂದಿಸುತ್ತಾ ಕೇಶವ ಶಿಶು ಮಂದಿರ ಕಿನ್ಯ ಕಳೆದ 20 ವರ್ಷಗಳಿಂದಲೂ ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾತೃಮಂಡಳಿಯ ವತಿಯಿಂದ ನಡೆಯುವ ವರಮಹಾಲಕ್ಷ್ಮಿ ವೃತಾಚರಣೆಯ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಲು ಬಂದಿರುವಂತಹ ಮಾನ್ಯ ಶ್ರೀ ಸುಬ್ರಯ್ಯ ನಂದೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತದ ಸೇವಾ ಪ್ರಮುಖರು ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕೇಶವ ಶಿಶು ಮಂದಿರದ ಮಾತಾಜಿಯಾದ ಶ್ರೀಮತಿ ಶೋಭಾ ಕಜೆ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಗಾಯತ್ರಿ ಆರ್ ಪ್ರಧಾನ ವ್ಯವಸ್ಥಾಪಕಿ ಮತ್ತು ವಲಯದ ಮುಖ್ಯಸ್ಥರು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು. ಇವರು ಪರಮ ದೈವ ಭಕ್ತರಾಗಿ ಬ್ಯಾಂಕಿನ ಅಧಿಕಾರಿಯಾಗಿ ತನ್ನ ಅಧಿಕಾರವನ್ನು ಕೊಂಡೊಯ್ಯುವುದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನ ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ತಮ್ಮ ಸ್ವಪ್ರಯತ್ನದಿಂದ ಬ್ಯಾಂಕಿನಿಂದ ಆರ್ಥಿಕ ಸಹಾಯವನ್ನು ನೀಡಿ ಸಾಮಾಜಿಕ ಪರಿವರ್ತನೆಗೆ ಕೈಜೋಡಿಸುವಂತಹ ಒಬ್ಬ ಧೀರ ಮಹಿಳೆಯಾಗಿ ತನ್ನ ಕರ್ತವ್ಯವನ್ನು ನಡೆಸಿರುವುದು ಸಂತೋಷದ ವಿಷಯವಾಗಿರುತ್ತದೆ. ಇವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಸ್ವಾಗತಿಸುತ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ.
ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ CA ಶಾಂತರಾಮ್ ಶೆಟ್ಟಿ, ಚೇರ್ಮನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ರಶ್ಮಿ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶಿಶು ಮಂದಿರದ ಸಹಾಯಕಿಯಾದ ಶ್ರೀಮತಿ ವೇದಾ ಕೊಂಡಾಣ ಹಾಗೂ ಶ್ರದ್ಧಾ ಶೆಟ್ಟಿ ಕೊಂಡಾಣ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ದಾಸ್ ರಾಯ್ ಸಾಂತೆಗುತ್ತು ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಸುನೀತಾ ವಿಜಯ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಚಿತ್ರಾ ಪುರಂದರ್ ಶೆಟ್ಟಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೇಶವ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಶೆಟ್ಟಿ ಸಾಂತ್ಯ ಹಾಗೂ ವ್ಯವಸ್ಥಾಪಕರಾದ ನಾರಾಯಣ್ ಕಜೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ದೇವಿಕಾ ತಲಪಾಡಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೆರೆದಿರುವಂತಹ ಎಲ್ಲ ಭಕ್ತ ಮಹಾಶಯಗರಿಗೂ ಹಾಗೂ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ವೈದಿಕ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮ ಹಾಗೂ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಿಜೆಪಿ ಪ್ರಮುಖರಾದ ಸತೀಶ್ ಕುಂಪಲ ಹಾಗೂ ಗಡಿ ಪ್ರಧಾನರಾದ ರಘುನಾಥ್ ಶೆಟ್ಟಿ ಗಡದಗುತ್ತು ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇದೀಗ ಮಾತೃ ಮಂಡಳಿಯ ಸದಸ್ಯರಿಂದ ಒಂದು ಸುಮಧುರವಾದ ಸಾಮೂಹಿಕ ಗೀತೆ. ತಲೆಬಾಗಿ ನಾನಿನ್ನ ನಮಿಸುವೆನು, ಓ ನನ್ನ ತನು ಮನದ ತಾಯಿ ನೆಲವೇ, ಒಪ್ಪಿಸುವೆ ಮನವೊಳಿದು ಅರಳಿರುವ ಭಕ್ತಿಯನು, ನಾನಿನ್ನ ಚರಣದಲ್ಲಿ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಾನಿನ್ನ ನಮಿಸುವೆನು, ಓ ನನ್ನ ತನು ಮನದ ತಾಯಿ ನೆಲವೇ. ಶ್ರೀರಾಮ ಶ್ರೀಕೃಷ್ಣ ಶ್ರೀ ಬುದ್ಧ ಶ್ರೀ ಬಸವ ಜನಿಸಿದಂತ ವೀರ ಸುತರ ಭುವನದಲ್ಲಿ, ಆ ಪುಣ್ಯ ಪಾದಗಳು ತುಳಿದಿರುವ ಧೂಳನ್ನು ಧರಿಸುವೆನು ಶಿರದಲ್ಲಿ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಾನಿನ್ನ ನಮಿಸುವೆನು, ಓ ನನ್ನ ತನು ಮನದ ತಾಯಿ ನೆಲವೇ. ಸಾಗರದ ನೀರೆಲ್ಲ ಪಾದ ಧೂಳನು ತೊಳೆದು ಆ ನಿನ್ನ ಜಲವನ್ನು ತೀರ್ಥವೆಂದು ಮನವೊಂದು ಸೇವಿಸುವ ಆ ಪುಣ್ಯ ಪಾದಗಳ ನೆನೆಯುವೆನು ನಾನಿನ್ನು ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಾನಿನ್ನ ನಮಿಸುವೆನು, ಓ ನನ್ನ ತನು ಮನದ ತಾಯಿ ನೆಲವೇ. ಮುಡಿಬಿಡುವೆ ನಿನಗಿಂದು ಈ ನನ್ನ ದೇಹವನ್ನು, ಜಪಿಸುವೆನು ನಾನಿನ್ನ ಮಂತ್ರವನ್ನು. ನನ್ನ ತನು ನನ್ನ ಮನ ನನ್ನ ಆತ್ಮ ಎಲ್ಲವನ್ನು ನಿನಗಾಗಿ ಅರ್ಪಿಸುವೆ ತಾಯಿ ನೆಲವೇ. ಪಾದಕ್ಕೆ ತಲೆಬಾಗಿ ನಾನಿನ್ನ ನಮಿಸುವೆನು, ಓ ನನ್ನ ತನು ಮನದ ತಾಯಿ ನೆಲವೇ. ಓ ನನ್ನ ತನು ಮನದ ತಾಯಿ ನೆಲವೇ, ಓ ನನ್ನ ತನು ಮನದ ತಾಯಿ ನೆಲವೇ. ನಿರಂತರ ಓಡಾಟ ಮಾಡುತ್ತಿರುವ ಹಿರಿಯರಾದ ಸುಬ್ರಾಯ ನಂದೋಡಿ ಇವರಿಂದ ಧಾರ್ಮಿಕ ಉಪನ್ಯಾಸ. ಹಾಗೂ ಸಹೃದಯ ಸಜ್ಜನ ಬಂಧುಗಳೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು. ಹಿಂದೂಗಳ ಜೀವನದಲ್ಲಿ ಹಿಂದೂಗಳಿಗೆ ಒಂದು ಲಕ್ಷ್ಯ ಅಂತ ಇದೆ, ಒಂದು ಗುರಿ ಅಂತ ಇದೆ. ನಾವು ಯಾಕೆ ಇಲ್ಲಿ ಬದುಕಿದ್ದೇವೆ, ನಮ್ಮ ಬದುಕು ಯಾಕೆ ಎಂಬುದಕ್ಕೆ ಸ್ಪಷ್ಟವಾಗಿ ನಮ್ಮ ಧರ್ಮ ಗ್ರಂಥಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಗಳಲ್ಲಿ ಎಲ್ಲದರಲ್ಲಿಯೂ ಹೇಳಲಾಗಿದೆ. ಅದರ ಸಾರವನ್ನು ಸ್ವಾಮಿ ವಿವೇಕಾನಂದರು ಬಹಳ ಸುಲಭವಾಗಿ ಹೇಳಿದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಅಂತ. ನಮ್ಮ ಲಕ್ಷ್ಯ ಏನು ಅಂತ ಕೇಳಿದರೆ, ನಮಗೆ ಮೋಕ್ಷ ಆಗಬೇಕು,
ಹಾಗೆಯೇ ಜಗತ್ತಿಗೂ ಒಳ್ಳೆಯದಾಗಬೇಕು ಅಂತ. ಜಗತ್ತಿಗೆ ಒಳ್ಳೆಯದಾಗುವುದು ಬಹಳ ಮುಖ್ಯ, ಆಮೇಲೆ ನನಗೆ ಮೋಕ್ಷ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಹುಟ್ಟಿದವರು. ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕಾದ್ರೆ ನಾನು ಒಳ್ಳೆಯವನಾಗಬೇಕು. ನಾವು ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ, ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ. ಒಂದಕ್ಕಿಂತಲೂ ಒಂದು ಶ್ರೇಷ್ಠವಾದಂತಹ ಪೂಜೆ ಪುನಸ್ಕಾರಗಳು ನಮ್ಮಲ್ಲಿ ಇದೆ. ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆದರೆ ಬಹಳ ಮುಖ್ಯವಾದ ಒಂದು ಪೂಜೆಯನ್ನು ನಾವು ಮಾಡುವುದು ಬಹಳ ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಯಾವ ಪೂಜೆ? ಆ ಪೂಜೆಯ ಕುರಿತಾಗಿ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುರೋಹಿತರಿಗೆಲ್ಲ ಗೊತ್ತಿದ್ದೇ ಇದೆ, ನಮ್ಮಲ್ಲಿ ಕೆಲವರಿಗೂ ಕೂಡ ಗೊತ್ತಿದ್ದೇ ಇದೆ ಆ ಪೂಜೆ ಏನು ಅಂತ. ಶಂಕರಾಚಾರ್ಯರು ಶಿವಮಾನಸ ಸ್ತೋತ್ರದಲ್ಲಿ ಹೇಳಿದಂತಹ ಒಂದು ಪೂಜೆ ಅದು. ಏನು ಅದು? ಆತ್ಮಾತ್ವಂ ಗಿರಿಜಾಮತಿ. ಆತ್ಮ, ನನ್ನಲ್ಲಿ ಆತ್ಮ ಅಂತ ಇದೆ, ನನ್ನಲ್ಲಿ ಜೀವ ಅಂತ ಇದೆ, ನನ್ನಲ್ಲಿ ಪ್ರಾಣ ಅಂತ ಇದೆ. ಅದುವೇ ಭಗವಂತ, ಬೇರೆ ಯಾರು ಭಗವಂತ ಅಲ್ಲ. ಅಂದರೆ ಅರ್ಥ ಏನು? ಭಗವಂತ ಇಲ್ಲಿಯೇ ಇದ್ದಾನೆ, ಆಮೇಲೆ ಮುಂದೆ ಬರುತ್ತೆ ಆತ್ಮವತ್ ಸರ್ವಭೂತೇಶು. ಹಾಗಾಗಿ ಆರಂಭದಲ್ಲಿ ನನ್ನಲ್ಲಿಯೇ ಭಗವಂತ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ತಿಳ್ಕೊಳ್ಳುವಂಥ ಒಂದು ಭಾವ ಇದೆಯಲ್ಲ, ಅದು ಬಹಳ ಮುಖ್ಯ. ನಾನೇ, ನನ್ನಲ್ಲಿರುವಂಥ ಭಗವಂತ, ಆತನನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕಾದರೆ ಹೇಗೆ? ಗಿರಿಜಾ ಮತಿ. ಗಿರಿಜೆ ಅಂದರೆ ಪಾರ್ವತಿ. ನನ್ನಲ್ಲಿರುವಂಥ ಬುದ್ಧಿ, ನನ್ನಲ್ಲಿರುವಂಥ ಮನಸ್ಸು, ಅದು ಯಾವುದು ಅಂತ ಹೇಳಿದರೆ ಅದು ಸ್ತ್ರೀ ಶಕ್ತಿ. ಹಾಗಾಗಿ ಆ ಸ್ತ್ರೀ ಶಕ್ತಿ ನನ್ನಲ್ಲಿಯೇ ಇದೆ. ನನ್ನ ಮನಸ್ಸು ಚೆನ್ನಾಗಿರಬೇಕು, ನನ್ನ ಬುದ್ಧಿ ಚೆನ್ನಾಗಿರಬೇಕು. ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಬುದ್ಧಿ ಸಾರಥಿ ಇದ್ದ ಹಾಗೆ, ಆ ಮನಸ್ಸು ಎಂಬುದು ಕಡಿವಾಣ ಇದ್ದ ಹಾಗೆ, ಅದನ್ನು ಕಡಿವಾಣದ ರೂಪದಲ್ಲಿ ಹಿಡ್ಕೊಳ್ಬೇಕು. ಹಾಗಾಗಿ ಆ ಗಿರಿಜೆ ನಮ್ಮಲ್ಲಿ ಇದ್ದರೆ ಬುದ್ಧಿ ಶುದ್ಧ ಇರ್ತದೆ, ಹಾಗೆ ಮನಸ್ಸು ಕಡಿವಾಣದ ರೂಪದಲ್ಲಿ ಉಪಯೋಗಿಸಲಿಕ್ಕೆ ಆಗ್ತದೆ. ಇದು ಶಂಕರಾಚಾರ್ಯ ಹೇಳಿದ ಶ್ಲೋಕದ ಮುಂದಿನ ಭಾಗ. ಆತ್ಮಾತಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಅಂತ ಹೇಳಿದ್ದಾರೆ. ಪ್ರಾಣೋಪಾನ ವ್ಯಾನೋದಾನ ಸಮಾನಃ ಅಂತ ಪಂಚ ಪ್ರಾಣಗಳು ಅಂತ ಹೇಳ್ತೇವೆ. ಅವೆಲ್ಲವೂ ಕೂಡ ಈ ಭಗವಂತನನ್ನು ಸಹಚರರಿದ್ದ ಹಾಗೆ. ಶರೀರಂ ಗೃಹಂ, ಈ ಶರೀರ ಎಂಬುದು ಅದು ಮನೆ ಇದ್ದ ಹಾಗೆ, ಆ ಭಗವಂತ ವಾಸ ಮಾಡ್ತಾ ಇರುವಂತಹ ಮನೆ ಇದ್ದ ಹಾಗೆ. ನಾವು ಹೇಳ್ತೇವೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ಅಂತ. ಈ ದೇಹವೇ ಒಂದು ದೇವಾಲಯ. ಹೇಗೆ ಭಗವಂತನಿಗೆ ಒಂದು ಗರ್ಭಗುಡಿ ಇದೆ, ಆ ಗರ್ಭಗುಡಿಯಲ್ಲಿ ಭಗವಂತ ಇದ್ದಾನೆ, ಹಾಗೆ ನಮ್ಮ ಆತ್ಮ ಇದೆ. ಹಾಗೆ ನಮ್ಮ ಈ ಶರೀರ ಇದೆಯಲ್ಲ, ಆ ಶರೀರ ಅಂದರೆ ಅದು ದೇವಸ್ಥಾನ ಇದ್ದ ಹಾಗೆ ಅಂತ. ಅದನ್ನು ಸರಿಯಾಗಿ ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ. ಹಾಗಾಗಿ ದೇವಸ್ಥಾನವನ್ನು ಎಷ್ಟು ಚೆಂದಕ್ಕೆ ಕಟ್ತೇವೆಯೋ ಅದೇ ರೀತಿ ನಮ್ಮ ಶರೀರದ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತ ಅದರ ಅರ್ಥ. ನಮ್ಮ ಶಾರೀರಿಕ ಕ್ಷಮತೆ, ಶಾರೀರಿಕ ಸಾಮರ್ಥ್ಯ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಬುದ್ಧಿ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಮನಸ್ಸಿನ ಶಕ್ತಿ ಇದನ್ನು ಕೂಡ ಜಾಸ್ತಿ ಮಾಡಿಕೊಳ್ಬೇಕು. ಹಾಗೆ ಅದನ್ನು ಜಾಸ್ತಿ ಮಾಡಿಕೊಳ್ಬೇಕಾದ ಅಗತ್ಯ ಅಂದರೆ ನಮ್ಮಲ್ಲಿರುವಂಥ ಆತ್ಮವನ್ನು ಪೋಷಿಸಬೇಕು ಅಂತಾದರೆ, ನಮ್ಮಲ್ಲಿರುವಂಥ ಭಗವಂತನನ್ನು ನಾವು ಪೂಜಿಸಬೇಕು ಅಂತಾದರೆ ಆಗ ನಾವು ಮಾಡಬೇಕಾದೇನು? ಶುದ್ಧವಾದ ಬುದ್ಧಿ, ನಿರ್ಮಲವಾದ ಮನಸ್ಸು, ಅದರ ಮೂಲಕವಾಗಿ ನಾವು ಮುಂದಕ್ಕೆ ಹೋಗಬೇಕು. ಈ ರಥವನ್ನು ತಗೊಂಡು ಮುಂದೆ ಹೋಗಬೇಕಂತೆ. ಆ ರಥ ಮುಂದೆ ಹೋಗಬೇಕಾದ್ರೆ ಆಮೇಲೆ ಮುಂದೆ ಹೇಳ್ತಾರೆ, ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ. ಪೂಜೆ ಅಂದರೆ ಯಾವುದು? ಭಗವಂತನಿಗೆ ಮಾಡುವಂಥದ್ದು ವಿಷಯವನ್ನು ಭೋಗಿಸುವಂಥದ್ದು. ವಿಷಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಅಂತಿವೆ. ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಆಮೇಲೆ ರುಚಿ ನೋಡಲಿಕ್ಕಿದೆ, ಮತ್ತು ದೇಹದ ಚರ್ಮ ಇದೆ. ಅದಕ್ಕೆ ಇರುವಂತಹ ವಿಷಯದ ಇಂದ್ರಿಯಗಳು ಅಂದರೆ ಅರ್ಥ ಏನು? ನೋಡುವುದು ಕಣ್ಣಿನ ಮೂಲಕ, ಕಿವಿಯ ಮೂಲಕ ಕೇಳುವಂಥದ್ದು, ಮೂಗಿನ ಮೂಲಕ ಪರಿಮಳವನ್ನು ತಗೊಳ್ಳುವಂಥದ್ದು, ನಾಲಿಗೆಯ ಮೂಲಕ ಆಹಾರ ಸ್ವೀಕಾರ ಮಾಡಲಿಕ್ಕೆ ರುಚಿ ಅನ್ನೋದನ್ನು ತಗೊಳ್ಳುವಂಥದ್ದು, ಆಮೇಲೆ ಸ್ಪರ್ಶ ಸುಖವನ್ನು ಅನುಭವಿಸುವಂಥದ್ದು. ಇದಿಷ್ಟು ಕೂಡ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಆಗ ಪೂಜೆ ಮಾಡಿದ ಹಾಗಾಯಿತು ಅಂತ. ಭಗವಂತನ ಪೂಜೆ ಮಾಡಬೇಕಾದ್ರೆ ಎಂಥ ವಸ್ತುಗಳನ್ನು ಕೊಡ್ತೇವೆ ನಾವು ಭಗವಂತನಿಗೆ? ಆ ರೀತಿಯ ವಸ್ತುಗಳನ್ನು ನಾವು ವಿಷಯವಾಗಿ ತಗೊಳ್ಬೇಕು. ನಾವು ಮಾಡ್ತಾ ಇರೋದೇನು?
ಯೌವನ ಬಂದಾಗ ಬೇಡ ಬೇಡನಂತಹ ದುಶ್ಚಟಗಳ ದಾಸರಾಗಿ ಹೋಗ್ತೇವಲ್ವಾ. ಇಲ್ಲಿ ಭಗವಂತ ಒಳಗಿದ್ದಾನೆ ಅಂತ ಮರ್ತೋಗಿದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ದುಶ್ಚಟಗಳ ದಾಸರಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಭಗವಂತ ಕೊಟ್ಟ ಕೊಡುಗೆ ಇದು, ಈ ಶರೀರ ಎಂಬುದು, ಈ ಮನಸ್ಸು, ಈ ಬುದ್ಧಿ ಎಂಬಂಥದ್ದು. ಇದರ ಪೂಜೆ ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಆದರೆ ಅದಕ್ಕೆ ವಿಷಯೋಪಭೋಗ ರಚನಾ, ಆ ವಿಷಯಗಳನ್ನು ಭೋಗಿಸುವಂಥದ್ದಿದೆಯಲ್ಲ, ಅದು ಸಕಾಲದಲ್ಲಿ ಸರಿಯಾದ ರೀತಿಯಂಥದ್ದನ್ನೇ ನಾವು ಭೋಗಿಸಬೇಕು, ಅನುಭವಿಸಬೇಕು ಅಂತ ಅರ್ಥ. ಆಮೇಲೆ ನಿದ್ರಾ ಸಮಾಧಿ ಸ್ಥಿತಿ, ನಮ್ಮ ಸಮಾಧಿ ಸ್ಥಿತಿ, ನಾವು ಧ್ಯಾನಸ್ಥರಾಗ್ತೇವೆ, ಧ್ಯಾನ ಮಾಡ್ತೇವೆ, ಸಮಾಧಿಗೆ ಹೋಗ್ತೇವೆ. ಯಾವುದು ಅಂತ ಕೇಳಿದರೆ ನಮ್ಮದು ನಿದ್ರೆಯೇ ಸಮಾಧಿ ಸ್ಥಿತಿ. ಹಾಗಾಗಿ ಜೀವನ ಪರ್ಯಂತ ನಿದ್ರೆ ಮಾಡೋದಲ್ಲ, ಆಲಸಿಗಳಾಗೋದಲ್ಲ. ಸಮಾಧಿ ಸ್ಥಿತಿಗೆ ಬರುವಾಗಲೂ ಎಷ್ಟೊತ್ತು ಅದನ್ನು ಯೋಚನೆ ಮಾಡಬೇಕು, ಯಾವಾಗ ಅದನ್ನು ಕೂಡ ಯೋಚನೆ ಮಾಡಬೇಕು. ನಮಗೆಲ್ಲ ವ್ಯವಸ್ಥೆ ಇದೆ. ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡಬೇಕು, ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಲಿಕ್ಕೆಲ್ಲ ಇರುವಂಥದ್ದು. ಹಗಲು ಅಂತ ಇರುವುದೇ, ಸೂರ್ಯ ಇರುವುದೇ ನಮಗೆ ಕೆಲಸ ಮಾಡಲಿಕ್ಕೆ, ಆ ದೀಪ ಹಾಕಿ ಕೊಟ್ಟ ಹಾಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಬೇಕಂತ ಪ್ರಕಾಶ ಇದೆ. ಹಗಲು ಹೊತ್ತಿನಲ್ಲಿ ನಾವು ಜಾಸ್ತಿ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕಾದ ಸಮಯ ಅದು. ಅದಕ್ಕೆ ನಿದ್ರೆ ಮಾಡಬೇಕಾದ್ದು ರಾತ್ರಿ ಹೊತ್ತಿನಲ್ಲಿ, ವಿಶ್ರಾಂತಿಯನ್ನು ತಗೊಳ್ಬೇಕು, ಅದು ಸಮಾಧಿ ಸ್ಥಿತಿ. ನಿದ್ರಾ ಸಮಾಧಿ ಸ್ಥಿತಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತ. ಭಗವಂತನಿಗೆ ನಾವು ಯಾವಾಗಲೂ ಕೂಡ ಸುತ್ತು ಬರ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ ನಾವು. ಆ ಪ್ರದಕ್ಷಿಣೆ ಯಾವುದು ಅಂದರೆ ನಾನು ನಡೆಯುವಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪ್ರದಕ್ಷಿಣೆ ಅಂತ. ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ಭಗವಂತನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೇನೆ ಎಂಬುದನ್ನು ನೆನಪಿಟ್ಟುಕೊಂಡ್ರೆ ನಾವು ನಡೆಯುವಂಥ ಪ್ರತಿಯೊಂದು ನಡೆಯೂ ಕೂಡ ಏನಾಗಿರ್ತದೆ, ಅದರಲ್ಲಿ ಶ್ರದ್ಧೆ ಇರ್ತದೆ, ಅದರಲ್ಲಿ ಗೌರವ ಇರ್ತದೆ, ಅದು ಚೆನ್ನಾಗಿರಬೇಕು ಅಂತ ಅನ್ನಿಸ್ತದೆ ನಮಗೆ. ಇಲ್ಲದಿದ್ದರೆ ಸಮಾಜದಲ್ಲಿ ನಮ್ಮ ನಡೆ ಎಲ್ಲವೂ ಕೂಡ ಏನಾಗಿ ಹೋಗ್ತದೆ, ಕೆಟ್ಟ ಕೆಟ್ಟ ವರ್ತನೆಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಪ್ರತಿಯೊಂದು ನಡೆಯೂ ಕೂಡ ಚೆನ್ನಾಗಿರಬೇಕು ಅಂತಾದರೆ ನಾವು ಈ ರೀತಿಯಾಗಿ ಈ ದೃಷ್ಟಿಕೋನವನ್ನು ತಾಳಬೇಕು ಅಂತ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಹಾಗಾಗಿ ನಾವು ನಾವು ನಡೆಯುವಂಥದ್ದು ಇಡೀ ಸಮಾಜದಲ್ಲಿ ಎಲ್ಲೆಲ್ಲ ಕಡೆಗೆ ನಡೀತೇವಲ್ಲ, ಆ ಎಲ್ಲ ನಡಿಗೆಯೂ ಕೂಡ ಮತ್ತು ಜೀವನದ ನಡಿಗೆಯೂ ಕೂಡ ಅದು ಯಾವುದದು, ಅದು ಪ್ರದಕ್ಷಿಣೆ ಅಂತ, ಭಗವಂತನಿಗೆ ಬರುವಂಥ ಪ್ರದಕ್ಷಿಣೆ. ಸ್ತೋತ್ರಾಣಿ ಸರ್ವಾಂಗಿರಹ ಅಂತ ಹೇಳಿದ್ದಾರೆ. ನಾವು ಭಗವಂತನ ಸ್ತೋತ್ರ ಭಜನೆ ಹೇಳ್ತೇವೆ, ಶ್ಲೋಕ ಹೇಳ್ತೇವೆ, ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಹೇಳ್ತೇವೆ, ಭಗವಂತನನ್ನು ಅರ್ಚನೆ ಮಾಡ್ತೇವೆ. ಆದರೆ ಅರ್ಚನೆ ಮಾಡಬೇಕಾದ್ರೆ ನಮ್ಮ ಆ ಅರ್ಚನೆಯನ್ನು ಆ ಸಮಯದಲ್ಲಿ ಮಾತ್ರ ಮಾಡ್ತೇವೆ. ಆದರೆ ಜೀವನ ಪರ್ಯಂತ ನಾವು ಸ್ತೋತ್ರ ಹೇಳಬೇಕು. ಯಾವ ಸ್ತೋತ್ರ ಅದು? ಸರ್ವಾಂಗಿರಹ. ನಾವು ಆಡುವಂತಹ ಮಾತುಗಳು, ನಾವು ಆಡುವಂತಹ ಮಾತುಗಳು ಎಷ್ಟು ಚೆನ್ನಾಗಿದೆ, ಅದರ ಆಧಾರದಲ್ಲಿ ನಮಗೆ ಸಮಾಜ ಒಳ್ಳೆಯದಾಗ್ತದೆ. ನಾವು ಆಡುವುದೇ ಕೆಟ್ಟದ್ದಾದರೆ ನಮ್ಮ ಮನೆಯೂ ಹಾಳಾಗ್ತದೆ, ಸಮಾಜವೂ ಹಾಳಾಗ್ತದೆ. ಅದಕ್ಕೋಸ್ಕರ ಸ್ತೋತ್ರಾಣಿ ಸರ್ವಾಂಗಿರಹ, ಇದು ಭಗವಂತನಿಗೆ ನಾವು ಸ್ತುತಿ ಮಾಡುವಂಥದ್ದು ಎಂಬುದನ್ನು ನೆನಪಿಟ್ಟುಕೊಂಡ್ರೆ ನಾವು ಆಡುವ ಮಾತುಗಳೆಲ್ಲ ಒಳ್ಳೆಯ ಮಾತುಗಳೇ ಆಗ್ತದೆ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಆಡುವಂಥ ಪ್ರತಿಯೊಂದು ಮಾತು ಕೂಡ, ನಾವು ಏನಾದರೂ ಕೆಲವೊಮ್ಮೆ ಕೆಟ್ಟ ಮಾತುಗಳನ್ನು ಹೇಳ್ತೇವಲ್ಲ, ಅದೂ ಭಗವಂತನಿಗೆ ಸಲ್ಲೋದು. ಇದನ್ನು ನೆನಪಿಟ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಸದಾಕಾಲವೂ ಕೂಡ ನಾವು ಎಚ್ಚರದಿಂದಿರಬೇಕು. ಸ್ತೋತ್ರಾಣಿ ಸರ್ವಾಂಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದ ಕೆಲಂ ಶಂಭೋ ತವಾರಾಧನಂ ಅಂತ ಹೇಳಿದ್ದಾರೆ. ನಾವು ಮಾಡುವಂಥ ಕೆಲಸ, ತುಂಬ ಜನ ಕೆಲಸವನ್ನು ಕಳ್ಳತನ ಮಾಡುವವರು ಕಾಣ್ತೇವೆ ನಾವು. ಕೆಲಸದ ಬಗ್ಗೆ ಶ್ರದ್ಧೆ ಇಲ್ಲ, ಸರಿಯಾಗಿ ಅದನ್ನು ಮಾಡಬೇಕು ಅಂತ ಇಲ್ಲ, ಅದರಲ್ಲಿ ಸರಿಯಾಗಿ ನಾನು ನೈಪುಣ್ಯ ಗಳಿಸಬೇಕು ಅಂತ ಇಲ್ಲ, ಒಟ್ಟು ಕೆಲಸ ಮಾಡ್ತೇವೆ ಅಷ್ಟೇ. ನನಗೆ ಟೈಮ್ ಪಾಸ್ ಆದರೆ ಆಯಿತು, ನನಗೆ ಕೊನೆಗೆ ಸಂಬಳ ಸಿಕ್ಕಿದ್ರೆ ಆಯಿತು, ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೇವೆ. ಅದು ಭಗವಂತನ ಪೂಜೆ ಅಲ್ಲ. ಅದು ಭಗವಂತನ ಪೂಜೆ ಆಗಬೇಕಾದ್ರೆ ಏನು ಹೇಳಿ, ಯದ್ಯತ್ ಕರ್ಮ ಕರೋಮಿ ತತ್ತದ ಅಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿದ್ರು. ಭಗವಂತನ ಪೂಜೆ ಅಂದರೆ ಕರ್ಮದ ಮೂಲಕ ಪೂಜೆ. ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಭಗವಂತನನ್ನು ಪೂಜೆ ಮಾಡಲಿಕ್ಕೆ ಶ್ರೇಷ್ಠವಾದ ವಿಧಾನ ಯಾವುದು ಅಂದರೆ ನಾವು ಮಾಡುವಂಥ ಕರ್ತವ್ಯ, ನಾವು ಮಾಡುವಂಥ ಕೆಲಸ, ಆ ಕೆಲಸ ಬಹಳ ಮುಖ್ಯವಾದದ್ದು ಅಂತ. ಹೀಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸರಿಪಡಿಸಿಕೊಳ್ಬೇಕಾದ ಅಗತ್ಯ ಇದೆ. ನಾನಾಗಲೇ ಹೇಳಿದೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ ಅಂತ. ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತಾದರೆ ನಮ್ಮ ಶಾರೀರಿಕ ಕ್ಷಮತೆಯನ್ನು ಜಾಸ್ತಿ ಮಾಡಬೇಕು, ಬೌದ್ಧಿಕ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕು, ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅದನ್ನೇ. ಏನು ಮಾಡಿದ್ದು? ಕಶ್ಮಲವನ್ನು ಬಿಡು, ನಿನ್ನ ಮನಸ್ಸಿನಲ್ಲಿರುವಂಥ ಕಶ್ಮಲವನ್ನು ಮೊದಲು ತೆಗೆದುಹಾಕು ಅಂತ ಹೇಳಿದ್ದು. ಅದೇ ರೀತಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ, ನಿನ್ನಲ್ಲಿರುವಂಥ ಹೃದಯ ದೌರ್ಬಲ್ಯವನ್ನು ತೆಗೆದುಹಾಕು ಅಂತ ಹೇಳಿದ್ದು. ನಾವು ಹೃದಯ ದೌರ್ಬಲ್ಯವನ್ನು ಇಟ್ಕೊಂಡಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಕಶ್ಮಲವನ್ನು ಇಟ್ಕೊಂಡಿದ್ದೇವೆ, ಯಾರ್ಯಾರ ಸುದ್ದಿ ಏನೇನೋ ಮಾತಾಡ್ತಾ ಇರ್ತೇವೆ. ಆಗ ನಾವು ಮಾಡುವಂತಹ ಮಾತುಗಳೆಲ್ಲ ಕೂಡ ವಾಸ್ತು ವಾಸ್ತು ಅಂತ, ಅದೇ ರೀತಿ ಆಗಲಿ ಅಂತ ಹೇಳ್ತಾ ಇದ್ದಾರೆ ಭಗವಂತ ಮೇಲಿಂದ.
ನಾವು ಒಳ್ಳೆಯವರಾಗಬೇಕು ಅಂತ ಹೇಳ್ತೇವೆ, ಮಾಡೋದು ಕೆಟ್ಟ ಕೆಲಸ, ಆಗ ನಾವು ಒಳ್ಳೆಯದಾಗೋದು ಹೇಗೆ? ಅದು ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿಜವಾದ ಭಗವಂತನ ಪೂಜೆ ಇದು. ಈ ಪೂಜೆಯನ್ನೇನಾದರೂ ನಾವು ಚೆನ್ನಾಗಿ ಮಾಡಿದೆವು ಅಂತಾದರೆ ಜೀವನ ಪರ್ಯಂತ ವ್ರತದ ಹಾಗೆ, ಆಗ ದೇಶ ಚೆನ್ನಾಗಿ ಆಗಲಿಕ್ಕೆ ಏನೂ ಕಷ್ಟ ಇಲ್ಲ. ನಮ್ಮ ದೇಶ ವೈಭವಶಾಲಿ ಆಗಿತ್ತು, ಅದು ಪಾಸ್ಟ್ ಟೆನ್ಸ್ ಆಯಿತು. ಇನ್ನೂ ಕೂಡ ವೈಭವಶಾಲಿ ಆಗಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಇದೆ, ಒಳ್ಳೆಯವರಿದ್ದಾರೆ, ಬೇಕಾದಷ್ಟು ಒಳ್ಳೆಯ ವಿಚಾರಗಳಿವೆ, ಎಲ್ಲವೂ ಕೂಡ ಇದೆ ನಮ್ಮಲ್ಲಿ. ಆದರೆ ಅದನ್ನು ಅಧ್ಯಯನ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತಿಳಿಸುವಂತಹ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಆಚರಿಸುವಂತಹ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ. ಅದಕ್ಕೋಸ್ಕರವಾಗಿ ನಾವು ಯೋಚನೆ ಮಾಡಬೇಕಾದ್ರೆ ನಾವೊಬ್ಬರು ಪ್ರತಿಯೊಬ್ಬರೂ ಕೂಡ ಶಕ್ತಿಯಾಗಬೇಕು. ಯಾಕೆ ನಾವು ಇವತ್ತು ವರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ದೇವೆ ಇವತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ದೇಶವು ಕೂಡ ಲಕ್ಷ್ಮಿಯಿಂದ, ಲಕ್ಷ್ಮಿ ಬಹಳ ಮುಖ್ಯ. ಸ್ತ್ರೀಯರನ್ನೆಲ್ಲರನ್ನು ಕೂಡ ನಾವು ಲಕ್ಷ್ಮಿ ಅಂತಲೇ ಕರೆಯೋದು ಯಾವಾಗಲೂ ಕೂಡ. ಅವಳು ಜಯಲಕ್ಷ್ಮಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು, ವರಮಹಾಲಕ್ಷ್ಮಿ ಆಗ್ಬೋದು, ಸಂತಾನ ಲಕ್ಷ್ಮಿ ಆಗ್ಬೋದು, ಶುಭಲಕ್ಷ್ಮಿ ಆಗ್ಬೋದು, ಏನು ಬೇಕಾದ್ರೆ ಲಕ್ಷ್ಮಿ, ಎಲ್ಲವೂ ಲಕ್ಷ್ಮಿಯೇ. ಎಂಥ ಅದ್ಭುತವಾದಂಥ ಸಾಮರ್ಥ್ಯ ಸ್ತ್ರೀಯರಿಗಿದೆ. ಅದಕ್ಕೋಸ್ಕರ ಗಿರಿಜಾ ಮತಿಹಿ ಅಂತ ಹೇಳಿದ್ದು. ಒಂದು ಮನೆಯನ್ನು ಮುನ್ನಡೆಸುವ ಜವಾಬ್ದಾರಿ ಯಾರಿಗಿರುವುದು? ಅದು ತಾಯಂದರಿಗೆ. ಅಲ್ಲಿ ಗಂಡ ಸರಿಯಿಲ್ಲದ್ರೆ ಗಂಡನನ್ನು ತಿದ್ದುವ ಕೆಲಸ, ಮಕ್ಕಳು ಸರಿಯಿಲ್ಲದ್ರೆ ಮಕ್ಕಳನ್ನು ತಿದ್ದುವ ಕೆಲಸ, ಇಡೀ ಮನೆಯನ್ನೊಂದು ಭಾರತವನ್ನಾಗಿ ಮಾಡೋದು. ಭಾರತೀಯ ವಿಚಾರಧಾರೆಗೆ ಅನುಗುಣವಾಗಿ ತಾಯಂದರು ಬದುಕಿದ್ರು ಅಂತಾದರೆ ಆಗ ಮನೆಯಲ್ಲಿ, ಆ ಮನೆಯಲ್ಲಿ ಜನಿಸಿದಂತಹ ಮಗು ಅದು ಎಂದೂ ಕೂಡ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಆ ಮಗು ಭಾರತೀಯ ವಿಚಾರಧಾರೆಗೆ ಅನುಗುಣವಾಗಿ ಬದುಕ್ತದೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಪೂಜೆಯನ್ನು ಪ್ರತಿನಿತ್ಯವೂ ಮಾಡಬೇಕಾದ್ದಿದೆ, ಪ್ರತಿ ಕ್ಷಣವೂ ಮಾಡಬೇಕಾದದ್ದಿದೆ. ಈಗ ನಾವು ಮಾಡ್ತಾ ಇರೋ ಪೂಜೆ ನಮಗೆ ಒಂದು ಪ್ರೇರಣೆ ಬರಲಿಕ್ಕೆ, ಉತ್ಸಾಹ ಬರಲಿಕ್ಕೆ, ಭಗವಂತನ ಅನುಗ್ರಹ ಸಿಕ್ಕಲಿಕ್ಕೆ, ಭಗವಂತನ ಪ್ರಸಾದ ಸಿಕ್ಕಲಿಕ್ಕೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ನಮಗೆ ಪ್ರಸಾದ ಸಿಕ್ಕಿತು ಅಂತಾದರೆ, ಅನುಗ್ರಹ ಸಿಕ್ಕಿತು ಅಂತಾದರೆ ನಮ್ಮ ಸರ್ವ ದುಃಖಗಳು ನಾಶ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಒಂದು ಭಾಗ ಆದರೂ ಕೂಡ ಅದಕ್ಕಿಂತ ಬಹಳ ಮುಖ್ಯವಾದ ಭಾಗ ಏನು? ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ನಾವು ಮಾಡುವಂತಹ ಮಾತುಗಳು, ನಮ್ಮ ನಡೆ, ನಮ್ಮ ವಿಚಾರ, ನಾವು ಸೇವಿಸುವ ಆಹಾರ, ಇವೆಲ್ಲವೂ ಕೂಡ ನಾವು ಮಾಡುವ ಕರ್ತವ್ಯ, ಕರ್ಮ, ಇದೆಲ್ಲವೂ ಕೂಡ ಅತ್ಯಂತ ಪರಿಶುದ್ಧವಾಗಿ ಇಟ್ಟುಕೊಂಡು ನಮ್ಮ ಸಮಾಜವನ್ನು ನಾವು ಏಳಿಗೆಗೆ ತರ್ಬೋದು. ಹೀಗೆ ಮಾಡಿದೆವು ಅಂತಾದರೆ ಖಂಡಿತವಾಗಿಯೂ ಕೂಡ ನಮ್ಮ ದೇಶವನ್ನು ಪುನಃ ನಾವು ವೈಭವಶಾಲಿ ಮಾಡುವುದರಲ್ಲಿ ಏನೂ ಸಂಶಯ ಇಲ್ಲ. ನಾವಿಷ್ಟೆಲ್ಲ ಜನ ಸೇರಿದ್ದೇವೆ, ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮನೆಗಳನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಯೋಗ್ಯವಾದಂತಹ ಮನೆಯನ್ನಾಗಿ ಮಾರ್ಪಡಿಸಬೇಕು. ನಮ್ಮ ವೃತ್ತಿ ಇದ್ದರೆ ನಮ್ಮ ವೃತ್ತಿಯನ್ನು ಚೆನ್ನಾಗಿ ಮಾಡ್ತಾ, ಆ ವೃತ್ತಿಯಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರಲ್ಲ, ಸ್ವಕರ್ಮಣ ತಮಭ್ಯರ್ಚ ಅಂದರೆ ಬೇರೇನೂ ಅಲ್ಲ. ಹಾಗಾಗಿ ದೇವರನ್ನು ಪೂಜೆ ಮಾಡೋದು ನಮ್ಮ ಕರ್ತವ್ಯದ ಮೂಲಕ ಎಂಬುದನ್ನು ಯೋಚನೆ ಮಾಡಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಎಂಬುದಾಗಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸುಬ್ರಯ್ಯ ನಂದೋಡಿ, ನಿಮಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಗಾಯತ್ರಿ ಆರ್, ಪ್ರಧಾನ ವ್ಯವಸ್ಥಾಪಕಿ ಮತ್ತು ವಲಯ ಮುಖ್ಯಸ್ಥರು, ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು. ಇವರು ಪರಮ ದೈವಭಕ್ತರಾಗಿ ಬ್ಯಾಂಕಿನ ಅಧಿಕಾರಿಯಾಗಿ ತನ್ನ ಬ್ಯಾಂಕನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನ ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ತಮ್ಮ ಸ್ವಪ್ರಯತ್ನದಿಂದ ಬ್ಯಾಂಕಿನಿಂದ ಆರ್ಥಿಕ ಸಹಕಾರವನ್ನು ನೀಡಿ ಸಾಮಾಜಿಕ ಪರಿವರ್ತನೆಗೆ ಕೈ ಜೋಡಿಸಿದಂತಹ ಒಬ್ಬ ಧೀರ ಮಹಿಳೆಯಾಗಿ ತಮ್ಮ ಕರ್ತವ್ಯವನ್ನು ನಡೆಸುತ್ತಿರುವ ಸಂತೋಷದ ವಿಷಯವಾಗಿರುತ್ತದೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಪುಷ್ಪಾ ಶೆಟ್ಟಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಪ್ರಕಾಶ್ ಸರ್ ಅವರು ಮತ್ತು ಪೂಜ್ಯ ಶ್ರೀ ಭಟ್ರವರು, ಈ ವೇದಿಕೆಗಳ ಮುಖ್ಯಸ್ಥರು ಮತ್ತು ಇಲ್ಲಿ ಬಂದಿದ್ದ ಎಲ್ಲರಿಗೂ ನನ್ನ ಮತ್ತು ಬ್ಯಾಂಕ್ ಆಫ್ ಬರೋಡಾದ ನಮಸ್ಕಾರ ಮತ್ತು ವರಲಕ್ಷ್ಮಿ ಶುಭಾಶಯಗಳು. ಈಗ ನಮ್ಮ ದೇಶ ಒಂದು ಸ್ತ್ರೀಗಳಿಗೆ ತುಂಬ ಮುಖ್ಯತ್ವ ಕೊಟ್ಟಿದ್ದ ದೇಶ. ಅದಕ್ಕೋಸ್ಕರ ನೀವು ಎಲ್ಲ ನೋಡಿ, ಎಲ್ಲ ನದಿಗಳು ಲೇಡೀಸ್ ನೇಮೇ ಇದೆ. ಕಾವೇರಿ, ಗಂಗಾ, ಹೊನ್ನಿ, ಯಾವ ಥರ ನದಿ ನೋಡಿ ನೀವು, ಎಕ್ಸೆಪ್ಟ್ ಬ್ರಹ್ಮಪುತ್ರ, ಎಲ್ಲ ನದಿಗಳು ಲೇಡೀಸ್ ನೇಮೇ ಇರ್ತಾಯಿದೆ. ಸೊ ಅದಕ್ಕೋಸ್ಕರ ಎಲ್ಲ ಪೂಜೆ ವಿಧಾನ ಲೇಡೀಸ್ ಕೈಲಿ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಮುಂಚೆಯವರೆಲ್ಲ ಋಷಿಗಳೆಲ್ಲ. ಏನಂದ್ರೆ ಅವರು ಮನೆಯಲ್ಲಿ ಒಂದು ಗೃಹಲಕ್ಷ್ಮಿ ಚೆನ್ನಾಗಿ ಇರ್ತಾಳಂದ್ರೆ ಆ ಮನೆ ಚೆನ್ನಾಗಿರ್ತಾಯಿದೆ ಇಲ್ವಾ? ಆಮೇಲೆ ಮನೆ ಚೆನ್ನಾಗಿರ್ತಂದ್ರೆ ಊರು ಚೆನ್ನಾಗಿರ್ತಾಯಿದೆ.
ಊರು ಚೆನ್ನಾಗಿರ್ತಂದ್ರೆ ನಾಡು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಗೃಹಲಕ್ಷ್ಮಿಗೂ ತುಂಬ ರೆಸ್ಪೆಕ್ಟ್ ಇದೆ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಈ ಪೂಜಾ ವಿಧಾನ ಎಲ್ಲ ತುಂಬ ಮಾಡ್ಬೋದಾಯ್ತು. ಸೊ ದಟ್ ಅದು ನೆಕ್ಸ್ಟ್ ಜನರೇಷನ್ ಎಲ್ಲ ಅದು ಕಲಿಸ್ಬೋದು. ಅವ್ರು ನಮ್ಮ ಕಲ್ಚರೆಲ್ಲ ಅವರು ನಮ್ಮ ಕಲಾಚಾರ ಅವರು ನಡೆಸ್ತಾ ಇರ್ಬೋದು, ಕಂಟಿನ್ಯೂಟಿ ಇರ್ಬೋದು. ಮತ್ತು ಲಕ್ಷ್ಮೀ ಹೆಸರು ಹೇಳಿದೀವಿನ ಬರೀ ದುಡ್ಡು ಮಾತ್ರ ನಾವು ಕನೆಕ್ಟ್ ಮಾಡ್ತಾಯಿದ್ದೀವಿ, ಆ ಥರ ಅಲ್ಲ. ಲಕ್ಷ್ಮಿ ತುಂಬ ಸ್ವರೂಪ ಇದೆ. ಆರೋಗ್ಯ ಲಕ್ಷ್ಮಿ ಇದೆ, ವಿಜಯಲಕ್ಷ್ಮಿ ಇದೆ, ವೀರಲಕ್ಷ್ಮಿ ಇದೆ, ಧಾನ್ಯಲಕ್ಷ್ಮಿ ಇದೆ, ಧನಲಕ್ಷ್ಮಿ ಇದೆ, ಸಂತಾನ ಲಕ್ಷ್ಮಿ ಇದೆ. ಎಲ್ಲ ಲಕ್ಷ್ಮಿ ನಮ್ಮ ಜೊತೆ ಇರ್ಬೋದು. ಆ ಥರ ಇದು ಪೂಜಾ ಎಲ್ಲ ಮಾಡ್ತೀವಿ. ಏನು ಆ್ಯಂಡ್ ಇನ್ನೊಂದು ನಾವು ಮನಸ್ಸು ನೋಡ್ಬೋದು, ಏನು ಅವರು ಪರ್ಟಿಕ್ಯುಲರ್ ಡೇಟಲ್ಲಿ ಈ ಥರ ಲಕ್ಷ್ಮೀ ಪೂಜಾ ಎಲ್ಲ ಮಾಡಿದ್ದಾರೆ ನಮ್ಮ ಋಷಿ ಎಲ್ಲ. ಏನೋ ಅವರು ಫ್ರೈಡೇ ಮಾಡ್ಬೋದಲ್ವಾ, ಎಲ್ಲ ಫ್ರೈಡೇ ಚೆನ್ನಾದ ದಿನ. ಬಟ್ ಈಗ ವರಲಕ್ಷ್ಮಿ ದಿನ ಏನು ಒಂದು ವರ್ಷದಲ್ಲಿ ಒಂದು ದಿವಸಕ್ಕೂ ಮುಖ್ಯತ್ವ ಕೊಟ್ಟಿದ್ದಾರಂದ್ರೆ, ಈ ದಿನದಲ್ಲಿ ಅದು ಕಾಸ್ಮಿಕ್ ಫೋರ್ಸ್ ಎಲ್ಲ ಲಕ್ಷ್ಮಿ ರೂಪ ಇರ್ತಾ ಇದೆ. ಅದೆಲ್ಲ ತುಂಬ ಚೆನ್ನಾಗಿ ಗ್ರಹ ಒಂದು ಪರ್ಟಿಕ್ಯುಲರ್ ಸ್ಪೇಸಲ್ಲಿ ಅದು ಇಟ್ ವಿಲ್ ಗೆಟ್ ಕನ್ವರ್ಸ್ಡ್. ಅದಕ್ಕೋಸ್ಕರ ಈ ದಿನ ನೀವು ಪೂಜೆ ಮಾಡ್ತಿದ್ರೆ ದಟ್ ರೇಸ್ ವಿಲ್ ಗಿವ್ ಯು ದ ಎನರ್ಜಿ. ದಟ್ ಈಸ್ ದಿ ಸೀಕ್ರೆಟ್ ಬಿಹೈಂಡ್ ದಿಸ್. ಸೊ ನಾವೆಲ್ಲ ಈ ಪೂಜೆ ಎಲ್ಲ ಚೆನ್ನಾಗಿ ಮಾಡಿ ಡೈಲಿ ಪ್ರಾರ್ಥನೆ ಮಾಡ್ಬೋದು, ನಮ್ಮ ದೇಶ ಚೆನ್ನಾಗಿರ್ಬೋದು, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೋದು. ಸೊ ನನ್ನ ಮತ್ತು ಬ್ಯಾಂಕ್ ಆಫ್ ಬರೋಡಾದಿಂದ ಶುಭಾಶಯಗಳು ಹೇಳಿ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಗೌರವ ಉಪಸ್ಥಿತರಾಗಿರುವ ಶ್ರೀಮಾನ್ ಸಿ ಶಾಂತಾರಾಮ ಶೆಟ್ಟಿ ದಂಪತಿಗಳು, ಇವರು ಕೊಡುಗೈ ದಾನಿಗಳಾಗಿದ್ದು ಉತ್ತಮ ಸಮಾಜ ಸೇವೆಯನ್ನು ಮಾಡುತ್ತಿರುವ ನೀವು ನಮ್ಮ ವೇದಿಕೆಯಲ್ಲಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಈಗ ನಿಮ್ಮಿಂದ ಒಂದೆರಡು ಹಿತನುಡಿಗಳು. ಈ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಇವತ್ತಿನ ಕೇಂದ್ರ ಬಿಂದುಗಳಾದಂಥ ಎಲ್ಲ ಲಕ್ಷ್ಮೀ ಮಾತೆಯರೇ, ಬಹುಶಃ ಈ ಒಂದು ವಿಶಿಷ್ಟ ಪ್ರೋಗ್ರಾಮಿಗೆ ನಮ್ಮ ಸುರೇಶ್ ಆಳ್ವರು ನನ್ನನ್ನು ಬರಲಿಕ್ಕೆ ಹೇಳಿದಾಗ ನಾನು ಒಪ್ಪಿಕೊಂಡೆ. ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೀವನದಲ್ಲಿ ಮೊದಲಿಗೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನನಗೆ ಈ ದುರ್ಗಾ ಪರಮೇಶ್ವರಿ ದೇವರು ಈ ನಮ್ಮ ಸಮಾರಂಭದ ಈ ಒಂದು ಇದರಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಬಹುಶಃ ನನಗೆ ಲಕ್ಷ್ಮಿ ಅಂತ ಹೇಳಿದಾಗ ನಾನು ಫಸ್ಟು ಸರಸ್ವತಿಯನ್ನು ಹೋಲಿಸ್ಕೊಂಡವ, ಮತ್ತು ಲಕ್ಷ್ಮಿ ನನಗೆ ಬಂದಿದೆ. ಯಾಕಂತೇಳಿದರೆ ನಾನು CA ಮಾಡಲಿಕ್ಕೆ ಹೋದಾಗ ನಾನು CA ಇಂಟರ್ಮೀಡಿಯೇಟ್ ಮಾಡಿ ಫೈನಲ್ ನನಗೆ CA ಆಗಲೇ ಇಲ್ಲ. ಆಗ ನನಗೆ ಫಾದರು ನನಗೆ ಅಷ್ಟು ಸ್ಟ್ರಾಂಗ್ ಇಲ್ಲ, ಅಗ್ರಿಕಲ್ಚರ್ ಮತ್ತು ನಮ್ಮದು ರೂರಲ್ ಏರಿಯಾ ಕುಂದಾಪುರ, ಹಾಗೆ ದೇವರು ಸಹ ನಮ್ಮೊಂದಿಗೆ ಇಲ್ವಾ ಅಂತ ಹೇಳಿಬಿಟ್ಟು ನಾನೊಂದು ಸಣ್ಣ ಹರಿಕೆಯನ್ನು ಹೊತ್ತುಕೊಂಡೆ. ನಾನು CA ಪಾಸ್ ಆದರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಯಕ್ಷಗಾನವನ್ನು ಊರಲ್ಲಿ ಮಾಡಿಸ್ತೇನಂತ. ಅದು ಕಾಕತಾಳಿಯೋ ಅಥವಾ ದೇವರ ಶಕ್ತಿಯೋ ಗೊತ್ತಿಲ್ಲ, ನನ್ನ CA ಪಾಸ್ ಆಯಿತು. ಹಾಗೆ ನಾನು ಫಸ್ಟು ದುರ್ಗಾ ಪರಮೇಶ್ವರಿ ಕಟೀಲು ದೇವಸ್ಥಾನದ ಯಕ್ಷಗಾನವನ್ನು ನಮ್ಮ ಕುಂದಾಪುರದಲ್ಲಿ ಮಾಡಿ ಬಹುಶಃ ದೇವರು ಇದ್ದಾರೆ ಅಂತ ಹೇಳೋದಕ್ಕೆ ಬಹುಶಃ ಒಂದು ನೆನಪಿರಲಿ, ಲಕ್ಷ್ಮಿ ಅಂತ ಹೇಳಿದರೆ ಲಕ್ಷ್ಮಿಯನ್ನು ನಾವು ಹುಡುಕಿಕೊಂಡು ಹೋಗಬಾರ್ದು, ಲಕ್ಷ್ಮಿ ಬರಬೇಕು. ಹಾಗಾದರೆ ಲಕ್ಷ್ಮಿ ಬರಬೇಕಂತ ಹೇಳಿದರೆ ದೇವರು ಇದ್ದಾನೆ ಅಂತ ಹೇಳುವಾದ ಬಲವಾದ ನಂಬಿಕೆ ಇರಬೇಕು, ಬಿಟ್ಟರೆ ದೇವರಿಂದ ಎಲ್ಲ ಆಗ್ತದಂತೆ ಮನೆಯಲ್ಲಿ ಕೂತ್ಕೊಳ್ಳುವ ಮೂಢನಂಬಿಕೆ ಇರಬಾರ್ದು. ಯಾಕೆಂದರೆ ನಮ್ಮ ಕೆಲಸನ ಬಹುಶಃ ನಮ್ಮ ಹಿರಿಯರು ಸುಬ್ರಾಯ ಸರ್ ಈಗ ಹೇಳಿದರು, ನಮ್ಮ ಶಕ್ತಿಯುತ ಕೆಲಸ ನಿಷ್ಠೆಯಿಂದ ಮಾಡಿದರೆ ಲಕ್ಷ್ಮಿ ನಮ್ಮಲ್ಲಿಗೆ ಬರ್ತದೆ, ಅದರ್ವೈಸ್ ಖಂಡಿತ ಲಕ್ಷ್ಮಿ ಬರುವುದಿಲ್ಲ. ಬಹುಶಃ ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿಯೇ ಇವತ್ತು ಗಂಡ ಹೆಂಡತಿಗೆ ಖರ್ಚಿಗೆ ಕೊಟ್ಟರೆ ಆ ಹಣ ಡಿಕ್ಲೇರ್ ಮಾಡಿದರೆ ಹೆಂಡತಿ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಪಿನ್ ಮನಿ ಕಾನ್ಸೆಪ್ಟ್ ಅಂತ ಇವತ್ತಲ್ಲ ಅವತ್ತೇ ಇಂಟ್ರೊಡ್ಯೂಸ್ ಆಗಿತ್ತು. ಗಂಡ ಲಕ್ಷ್ಮಿಯನ್ನು ಲಕ್ಷ್ಮಿ ಕೈಗೆ ಕೊಟ್ಟರೆ ಅವಳು ಲಕ್ಷ್ಮಿಯನ್ನು ಒಂದು ಡಿಕ್ಲೇರ್ ಮಾಡಿದರೆ, ಆದರೆ ಅವನ ಸಂಬಳಕ್ಕೆ ಸರಿಯಾಗಿದೆ. ಯಾಕೆಂದರೆ 1,000 ಸಂಬಳ ಇದ್ದವ 5,000 ಹೆಂಡತಿ ಡಿಕ್ಲೇರ್ ಮಾಡೋರಾಗೋದಿಲ್ಲ, ಒಂದು ರೀಸನೇಬಲ್ ಲಿಮಿಟ್ ಅಂತ ಇರ್ತದೆ. ಹಾಗಾಗಿ ಈ ನಮ್ಮ ದೇಶದಲ್ಲಿ ಇವತ್ತು ಲಕ್ಷ್ಮಿಯ ಬಗ್ಗೆ ಈಗ ಗಾಯತ್ರಿ ಮೇಡಮ್ ಹೇಳಿದರು, ಬಹುಶಃ ಈ ವರ್ಷ ಹಿಸ್ಟ್ರಿ ಅಂತ ಹೇಳ್ಬೋದು. ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಸ್ತ್ರೀಯರನ್ನು ಯಾವ ಲೆವೆಲಿಗೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿದರೆ, ಇವತ್ತು ರಾಷ್ಟ್ರಪತಿ ದ್ರೌಪದಿ ಅಂತ ಹೇಳೋರು ಬಂದರು, ಇವತ್ತು ಫೈನಾನ್ಸ್ ಮಿನಿಸ್ಟ್ರು ದ್ರೌಪದಿ ನಿರ್ಮಲಾ, ಅದೇ ರೀತಿಯಲ್ಲಿ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಗಾಯತ್ರಿ ಮೇಡಮ್ ಲಕ್ಷ್ಮಿ ಅವರು. ಬಹುಶಃ ಇವರನ್ನು ಲಕ್ಷ್ಮಿ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಇವರು ಬಂದ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಚಿತ್ರದುರ್ಗದ ಒಂದು ಇಂಡಸ್ಟ್ರಿ ಅವರಿಗೆ ಬಹಳ ತೊಂದರೆಯಾಗಿ ಲೋನ್ ಆಗ್ತಾ ಇರಲಿಲ್ಲ. ಅವರು ಒಂದು ಒಳ್ಳೆಯ ಒಂದು ದಾನಿ, ಒಳ್ಳೆಯ ಒಂದು ಬಿಸ್ನೆಸ್ ಮ್ಯಾನ್. ಆಗ ನಾನು ಮೇಡಮ್ ಹತ್ರ ಹೇಳಿದಾಗ ಅವರು
ರಾಯಚೂರಿಗೆ ಫೋನ್ ಮಾಡಿ ಅವರ ರೀಜನಲ್ ಮ್ಯಾನೇಜರಿ ಲೋನ್ ಕೊಡಲಿಕ್ಕೆ ಹೇಳಿದ್ರು. 3 ಕೋಟಿ ಲೋನು ಅವರಿಗೆ ಸ್ಯಾಂಕ್ಷನ್, ಅಂದರೆ ಲಕ್ಷ್ಮಿಯನ್ನು ಉದ್ಭವಿಸುವ ಒಂದು ಕಾರ್ಯಕ್ರಮ ನಡೆದಿದೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹುಶಃ ಈ ಪರಿಸರ ನೋಡುವಾಗ ಇಷ್ಟು ಮಂದಿ ಇಲ್ಲಿ ಬಂದು ಸೇರಿ ಇಷ್ಟೊಂದು ಮತ್ತು ಬಹುಶಃ ನಮಗೆ ಹಿಂದುತ್ವ ಮತ್ತು ದೇವರಂತ ಹೇಳಿದಾಗ ಸರಿಯಾದ ಗೋಲ್ ಇರಬೇಕಂತ ಸೇರಿ ಹೇಳಿದ್ರೆ ಖಂಡಿತ ನಾವು ನಮ್ಮ ಹಿಂದುತ್ವದೊಂದಿಗೆ ಸರಿಯಾದ ಗೋಲ್ಗಳನ್ನು ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಆದರೆ ಕೊನೆಯದಾಗಿ ಒಂದೇ ಹೇಳ್ತೇನೆ, ನಮಗೆ ಹೆಲ್ತ್, ಹ್ಯಾಪಿನೆಸ್, ಹಾರ್ಮೋನಿ ಇದು 3 ಬೇಕು. ಮನಿ ಮ್ಯಾಟರ್ಸ್ ಬಟ್ ಮನಿ ಹ್ಯಾಸ್ ಲಿಮಿಟೇಷನ್. ಎಲ್ಲ ಹಣದಿಂದ ಆಗೋದಿಲ್ಲ. ಆರೋಗ್ಯ, ನೆಮ್ಮದಿ ಇದ್ದರೆ ಮನೆಯಲ್ಲಿರುವ ದುಡ್ಡಿಗೆ ಒಂದು ಸರಿಯಾದ ಒಂದು ಮೀನಿಂಗ್ ಇದೆ. ಬಹುಶಃ ನನ್ನ ಕ್ಲೈಂಟ್ಗಳು ನೋಡಿದ್ದೇನೆ, ಕೆಲವರು ದುಡ್ಡು ಮಾಡಿ 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 ತನ್ನ ಆರೋಗ್ಯ ಕಳೆದುಕೊಂಡು ಪುನಃ ಆರೋಗ್ಯ ಗೆಟ್ಟಿಸಿಕೊಳ್ಳಲು ಹಣವನ್ನು ಖರ್ಚು ಮಾಡಿದರೂ ಆರೋಗ್ಯ ಬರುವುದಿಲ್ಲ. ಹಾಗಾಗಿ ನೀವೆಲ್ಲ ಬಹುಶಃ ಊರಲ್ಲಿಂದ ಬಂದವರು, ನಿಮ್ಮ ಆರೋಗ್ಯ ಮುಖ್ಯ. ಗಂಜಿ ಆದರೂ ತೊಂದರೆ ಇಲ್ಲ, ಬಿರಿಯಾನಿ ಬೇಕಂತಿಲ್ಲ. ಮನೆಯಲ್ಲಿ ಒಳ್ಳೆ ನಿದ್ರೆ, ನೆಮ್ಮದಿ ಇದ್ದರೆ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಇರ್ತೀರಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಶಿಶು ಮಂದಿರದ ವ್ಯವಸ್ಥೆಯಲ್ಲಿ ವರಲಕ್ಷ್ಮಿ ಪೂಜೆಗಳನ್ನು ಬಂದ ಸೇರಿದ ಪೂಜೆಗಳಿಂದ ನಮ್ಮ ದೇವರನ್ನು ಒಂದು ದಿನ ಪೂಜೆ ಮಾಡ್ತದ, ಅದರಿಂದ ವಾರದ ಪೂಜೆ ಮಾಡ್ತದಿಂದ ವಿಷ್ಣು ದೇವರಲ್ಲಿ ವೈಕುಂಠ ಪ್ರತಿಕ್ಷಣಲ್ಲ ನಮ್ಮನ್ನು ಪೂಜೆ ಮಾಡ್ತೇವೆ. ಹೆಂಚ ಹಾಕಿದಾಗ ವರ ನಾರದೇವರು ತ್ರಿಲೋಕ ಸಂಚಾರವನ್ನು ವೈಕುಂಠ ಹೋಗಬೇಕು ಹೋದಾಗ ಅವರು ದ್ವಾರಪಾಲಕರು ನಾರದೇವರನ್ನು ವರ ಪೂಜೆ ಏಪಗಳ ವಿಷ್ಣುದೇವರ ಕೈತಲೆ ಪೂಜೆಯಲ್ಲಿ ನಾರದೇವರಿಗೆ ಮುಕ್ತ ಅವಕಾಶ ಉಂಟು. ಅಂಡ ಇನಿ ದ್ವಾರಪಾಲಕರು ದುಳೊಂದಿದ್ದೇವೆ. ದಯವಿಟ್ಟು ದ್ವಾರಪಾಲಕರು ಬಂದವರಿಗೆ ವಿಷ್ಣುದೇವರು ಪೂಜೆ ಮಾಡಿಕೊಂಡು ಇವತ್ತು ಉಂಟು ಬಂದಿದ್ದೇವೆ. ಅಂತಲೇ ಒಂದು ಕುಡಿದ ಮೊನ್ನೆ ವಿಷ್ಣುದೇವರು ನಾರದೇವರನ್ನು ಬರೇ ಬಂದಿದ್ದೇವೆ. ನಾರದೇವರು ವಿಷ್ಣುದೇವರ ಕೈತಲೆ ಕೊಟ್ಟಿದ್ದೇವೆ. ಇದನ್ನು ಏಪದ ಮುಕ್ತ ಅವಕಾಶ ಉಂಟು. ಮತ್ತೆ ಬಂದಾಗ ಒಂದು ಉಂಟದೆ ವಿಷ್ಣುದೇವರು ಪೂಜೆ ದೇವರು ದ್ವಾರಪಾಲಕರು ಬಂದಿದೆ. ಅದಾದ ವಿಷಯ ಯಾಕಂದ್ರೆ ಈಗ ಹುಡುಗರು ಬಂದ ಮೂರ್ತಿ ಪೂಜೆ ಮಾಡ್ತದೆ, ಕಲಶ ಪೂಜೆ ಮಾಡ್ತದೆ, ವರಲಕ್ಷ್ಮಿ ಪೂಜೆ ಮಾಡ್ತದೆ, ಸತ್ಯನಾರಾಯಣ ಪೂಜೆ ಮಾಡ್ತದೆ, ಪನ್ನೊಂದವರು ಬಂದಿದ್ದಾರೆ. ಅಂತೇಳಿ ವಿಷ್ಣುದೇವರಿಗೆ ಪೂಜೆ ದೇವರು ಬಂದಾಗ ಹಿರಿಯರಿಗೆ ಪೂಜೆ ಮಾಡ್ತಾರೆ ಏನಾಗ ನಾರದೇವರು ಬಂಗಾರದ ಸಂಪುಷ್ಟದಲ್ಲಿ ವಿಷ್ಣುದೇವರು ನಾರದೇವರು ತೋರಿಸ್ತಾರೆ. ಭಾರಿ ಕಾತರ ದಯ ಬಂದಾಗ ನಮ್ಮ ಮಾತ ಬಂಗಾರದ ಸಂಪುಷ್ಟರು ಕೊಟ್ಟಿದ್ದ ತಾಮ್ರದ ಸಂಪುಷ್ಟರು ಮಾತ ಶಾಲಿಗ್ರ ಮೂರ್ತಿನ ಮಾತಲ್ಲಿ ನಮ್ಮ ಪೂಜೆ ಮಾಡ್ತಾರೆ. ಅಂತ ವಿಷ್ಣುದೇವರಿಗೆ ಬಂಗಾರದ ಸಂಪುಷ್ಟದಲ್ಲಿ ತೂನಾಗ ನಾರದೇವರಿಗೆ ಖಾಲಿ ಧೂಳು ಉಂಡಿಗೆ ಭಾರಿ ತಮಾಷೆ ಮಾಡ್ತೇವೆ. ನಾರದೇವರು ವಿಷ್ಣುದೇವರು ಇದು ಶಾಲಿಗ್ರಾಮ ಪೂಜೆ ಮಲ್ಪಲೆಂದು ಪ್ರಚಾರ ಮಲ್ಪಲೆಂದು ಎಂಕೆಲ್ಲ ಬಂತಾರೆ. ಇದು ಮೂರ್ತಿ ಪೂಜೆ ಮಲ್ಪಲೆಂದು ಪ್ರಚಾರ ಮಲ್ಪಲೆಂದು ಎಂಕೆಲ್ಲ ಬಂತಾರೆ. ಅಂಚಿತ್ನಲ್ಲಿ ಖಾಲಿ ಮಣ್ಣು ಧೂಳು ನೀರು ಪೂಜೆ ಮಲ್ಪರತಾ ಬಂದು ಈಗ ಅದು ಎಂಚಬಹುದು ನಮ್ಮ ಜನಪದ ಭಕ್ತಿಗಳ ಪೌರ್ಣಿಮೆಗೆ ವಿಷ್ಣುದೇವರು ಬಂದಿದ್ದ ಪಾತ್ರ ಹೆಂಚಿನಾಕೆ ಏರಿ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತೇವೆ, ಏರಿ ವರಲಕ್ಷ್ಮಿ ಪೂಜೆ ಮಾಡ್ತೇವೆ, ಏರಿ ನಿತ್ಯಲ ದೇವರನ್ನು ಭಕ್ತಿಪೂರ್ವಕವಾದ ಮನಪೂರ್ವಕವಾದ ಆರಾಧನೆ ಮಾಡ್ತೇವೆ. ಅಂಚಿತ್ನ ಭಕ್ತ ಜನಪುರನ್ನ ಕಾಲದ ಧೂಳನ್ನು ಯಾನು ಬಂಗಾರದ ಸಂಪುಷ್ಟು ಇದು ಎನ್ನ ದೇವರು ಬಂದು ಯಾರು ಪೂಜೆ ಮಾಡ್ತಾರೆ ವಿಷ್ಣು ದೇವರನ್ನು ಮಾತಾಡ ಪೂಜೆ ನಮ್ಮ ಇನಿ ಭಕ್ತಿ ಮಸ್ತು ಖುಷಿ ಆಗ್ತದೆ. ನಮ್ಮ ಇಡೀ ಸಭಾಂಗಣ ಕಲ್ಪಾಡ ಸಭಾಂಗಣ ಮಸ್ತು ಪೂರ್ತಿ ಆಗ್ತದೆ, ಮಸ್ತು ಖುಷಿ ಆಗ್ತದೆ. ಅದು ಎಂಕುನೆಂಚಿನ ಆಸೆ ಪಟ್ಟ ಆಡಳಿತದಲ್ಲಿ ಇಬ್ಬರು ಬಂದು ದೇವರಿಗೆ ಹುಂಡಿಗೆ ದುಡ್ಡು ಮಾಡಲಿ ಹೊರಗೆ ಸಂದಾಗಲಿ ಹುಂಡಿಗಳ ಅನುಕೂಲ ಹಿಂದೂ ಸಮಾಜದ ಹೆಚ್ಚಿನ ಬಂಧನಕ್ಕೆ ನಮ್ಮ ವರಲಕ್ಷ್ಮಿ ಪೂಜೆ ಮಾತ್ರ ನಮ್ಮ ಕ್ಷೇತ್ರಗಳು ಬರ್ತಾನೆ. ಆಂಜನೇಯರಿಗೆ ಏಪಗಲ ಬರೋದು ಅಲ್ಲ ಹುಟ್ಟಿದ ಜನ ಅಂತ ಅದನ್ನು ಕಟ್ಟುಬಾರದು. ಇನ್ನು ಮೀರ್ತು ನಮ್ಮ ವಾರದಲ್ಲ ನಮ್ಮ ಕಲ್ಪಾಟ ಸನ್ನಿಧಾನಗಳು ಬರ್ತದೆ. ಅದನ್ನ ಗಂಧ ಪ್ರಸ್ಥಾನ ಇಲ್ಲ ಬೀಗ ಅಂಚಿತ್ತ ಇಲ್ಲದ ಕಾರದ ಧೂಳು ವಿಷ್ಣು ದೇವರು ಎನ್ನ ದೇವರು ಬಂದು ಪೂಜೆ ಅಂತಾರೆ. ನನಗೆ ಮಾತ್ರ ನಮ್ಮ ಈತೆ ಸತ್ಕರ್ಮ ಭಾಗ್ಯ ಅನ್ನೋದು ಆ 5 ನಿಮಿಷದ ಪ್ರಸಾದ ದೇವರು ಅಂಚಿತ್ತರಿ ಯೋಗ್ಯತೆ ನಮ್ಮಂಚಿತ್ತ ಭಕ್ತ ಜನಕ್ಕೆ ದೇವರು ಹೊರಡೆ ಇನಿ ಆ ಕಲ್ಪಾಟ ಸಂಧಾನ ಬರೆದು ವರಲಕ್ಷ್ಮಿ ಪೂಜೆ ಮಾಡ್ತದ ಎದ್ದಾದ ವರಲಕ್ಷ್ಮೀ ದೇವಿ ಸಹಿತವಾದ ವಿಷ್ಣುದೇವರಿಗೆ ಕಲ್ಪಾಟಕ್ಕೆ ತೃಪ್ತಿರಾದ ನಂತರ ಅಂಚಿತ್ನ ಯೋಗ ನನ್ನ ಹೊರಡೆ ಅಲ್ಲಾದ ಕಲ್ಪಾಟನ ದೇವರನ್ನು ಸೇವೆ ಮಾಡ್ಕೊಂಡು ಹಿಂದೂ ಸಮಾಜದ ಸೇವೆ ಮಾಡ್ಕೊಂಡು ಈ ಮಂದು ಕೀರ್ತಿ ಬಾಳಲಾಗಂತೆ ನನ್ನ ಪಾತ್ರ ದೇವರ ಸಂಧಾನ ಅರ್ಥ ಮಾಡ್ಕೊಂಡು ಕೃಷ್ಣ
ಪ್ರತಿ ಒಂಜಿ ಗುರುತನು ಪ್ರತಿ ಒಂಜಿ ಪರ್ಬಲಿಗಳ ಐಕನೆ ಆಯ್ನ ವಿಶೇಷ ಇರ್ತದೆ. ನಮ್ಮ ತುಳುನಾಡದಗಳು ತುಳುನಾಡದ ಒಂದು ಇಂಜಿಪ ಹೊಸತ್ತು ಗೊತ್ತಿದ್ದಲ್ಲ. ನಮ್ಮ ತುಳುನಾಡದಗಳು ಲಕ್ಷ್ಮೀ ಧಾನ್ಯ ಲಕ್ಷ್ಮೀ ಸ್ವರೂಪವಾದ ದೀಪಾವಳಿಯ ಆಚರಣೆ ಮಾಡ್ಕೊಂತ ಅಂಡ್ ಎಡ್ಡೆ ವಿಷಯಗಳು ತುಳುನಾಡದಗಳು ಏರ್ಪಲ ತೆಗೆದುಕೊಂಡ್ರೆ ಇತ್ತೆ ವರಮಹಾಲಕ್ಷ್ಮಿ ಮತ್ತು ನಮ್ಮ ಹಿಂದುಲೆಗೆ ಒಂಜಿ ಒಟ್ಟಾಯ ಒಂಜಿ ಸಂದರ್ಭ ಅಂಚಿನ ಒಂಜಿ ನೆಕ್ಕು ನಮ್ಮ ಬೈದಿದ್ದು ಇಂಜಿನ ಕೇಶವ ಶಿಶು ಮಂದಿರ ಮೆಕ್ಕಲು ಮಸ್ತ್ ವರ್ಷೋಡ್ದಿಂಚಿ ಈ ದೇವಸ್ಥಾನಡು ಇಂಚಿನ ವರಮಹಾಲಕ್ಷ್ಮಿ ಪೂಜೆ ಆಯೋಜನೆ ಮಾಡಿದ್ದೇವೆ. ಒಂಜಿ ಕಾಲ ಇತ್ತು ನನಗೆ ಶಾರದಾ ಪೂಜೆ ಮಾಡ್ಕೊಂಡಲ್ಲ ದೇವಸ್ಥಾನ ಐಕೊಂಜಿ ಕೋಮುವಾದದ ಒಂಜಿ ಹಿಂದೂ ಆಂಡ ಇದು ಭಾರಿ ಸಂತೋಷ ಪಂಡ ಒಂಜಿ 2 ದಿನದೊಳಗೆ ಸರಕಾರದೇ ಆದೇಶ ಬರ್ತದೆ ನಿಗುಲು ವರಮಹಾಲಕ್ಷ್ಮಿ ವ್ರತನು ಅತ್ಯಂತ ಗೌರವದ್ದು ಸ್ತ್ರೀಯರಿಗೆಲ್ಲ ಅತ್ಯಂತ ಗೌರವ ಕೊಟ್ಟು ವರಮಹಾಲಕ್ಷ್ಮಿ ವ್ರತನು ಇದರ ದೇವಸ್ಥಾನದಲ್ಲಿ ಪೂರ ಆಯೋಜನೆ ಮಾಡ್ಕೊಂಡು ಅಂಚಾದ ನಂಗೆ ಏನ್ ತೋರಿಸಿದ್ರೆ ಸರಕಾರದಲ್ಲ ಇತ್ತು ಪೂರ ಸರಕಾರ ಮಾತೆ ಕಾಣಿ ಸರಕಾರವನ್ನ ಕಾನೂನು ದೀಸು ಎಟುಕೋಮುವಾದ ಅಂಚಿನ ಒಂಜಿ ಸರಕಾರದ ವ್ಯವಸ್ಥೆ ನಮ್ಮ ಸನಾತನ ಭಾರತದ ಇಂಚಿನ ಹಿಂದುತ್ವದ ಒಂದು ಪುನಃ ಸರ್ಕಾರದ ವೈದ್ಯರು ನಂಗೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಸ್ವರೂಪವಾದ ನಮ್ಮ ಪೂರ ಕಾಪುನಾಪ್ಯ ದುರ್ಗಾ ಪರಮೇಶ್ವರಿ ಇವು ಮಾತೆರೆಗಳ ಸನ್ಮಾನಗಳನ್ನು ಕೊರಡು ಎಡ್ಡೆ ವೃತ್ತಿ ಕೊರಡು ಮಾಡಿದ್ದು ಬೇರೆ ಡಜೆಯನ್ನು ಜನರೆರಡು ಸ್ವಾತಂತ್ರ್ಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಜಯಮಾಲಯವರಿಂದ. ಅಭಿಪ್ರಾಯನಂದೋರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಸೇವಾ ಪ್ರಮುಖರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಗೌರವ ಉಪಸ್ಥಿತರಾಗಿರುವ ಶ್ರೀಮತಿ ಗಾಯತ್ರಿ ಆರ್ ಪ್ರಧಾನ ವ್ಯವಸ್ಥಾಪಕಿ ಮತ್ತು ವಲಯ ಮುಖ್ಯಸ್ಥರು ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ಶ್ರೀ ಸಿ.ಎ. ಶಾಂತರಾಮ ಶೆಟ್ಟಿ ಚೇರ್ಮನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ರಶ್ಮಿ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ದಾಸ್ ರೈ ಮಂತೆಗುತ್ತು ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಶೆಟ್ಟಿ ಹಾಗೂ ಇವರಿಗೆ ನಾರಾಯಣ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಭಾಗವಹಿಸಿ ಸೇವಾ ರಶೀದಿಗಳನ್ನು ಪಡೆದು ಸಹಕಾರ ನೀಡಿದ ಹಾಗೂ ಅನ್ನ ಸಂತರ್ಪಣೆಗೆ ಸಹಕಾರ ನೀಡಿದ ಎಲ್ಲ